ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ಮಗರಿ ನಿದ ಮಗರಿ ನಿಸರಿ ಮಗರಿ ಸರಿ ಸರಿ ಪರಿ ಸರಿ ದ ಪದ ಪದ ನಿಸರಿ ಮಗರಿ ಸರಿ ಸರಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಸಪ್ತತಿ ಸಪ್ತತಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಮಧುರ ಮಿಲನ ಸಕಲ ಗುರು ನಮನ ನಮನ ಮಧುರ ಮಿಲನ ಸಕಲ ಗುರು ಸಂಸ್ಮರಣ ಸಮಯಾಭಿನಂದನ ಅಭಿವಂದನ ಗುರು ಸ್ಮರಣಾಭಿನಂದನ ಅಭಿವಂದನ 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 ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಮಗರಿ ಸರಿ ದಬ ನಿರಬ ಮಗರಿ ಸರಿ 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 ಬರಿ 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 ಬಬ 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 ಬರಿ 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 ಸಪ್ತತಿ 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 ನಮಸ್ಕಾರ ಪ್ರಿಯ ವೀಕ್ಷಕರೇ, ಗಾನಯಾನದ 7ನೇ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ಮಧುರ ಮಾಧುರ್ಯ ಗಾನಯಾನ ಸರಣಿಗೆ ಶುಭ ಹಾರೈಸುವವರು ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನತೀರ್ಥ ಸ್ವಾಮೀಜಿ, ಶ್ರೀ ಪೇಜಾವರ ಮಠ ಉಡುಪಿ. ಶ್ರೀ ಸ್ವಾಮೀಜಿಯವರು ಸ್ವಾಗತ ಸಮಿತಿಯ ಮಹಾಪೋಷಕರು ಆಗಿರುತ್ತಾರೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಿದ್ವಾಂಸರಾದ ಮಧೂರು ಪಿ ಬಾಲಸುಬ್ರಹ್ಮಣ್ಯಂ ಇವರ ಸಪ್ತತಿಯ ನಿಮಿತ್ತವಾಗಿ ಗೌರವ ಅಭಿನಂದನಾ ಸಮಿತಿಯು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಯಾರು ಸಂಗೀತ ಕ್ಷೇತ್ರದಲ್ಲಿ ಭಾರೀ ಸಾಧನೆಯನ್ನು ಮಾಡಿಯೂ ಇವತ್ತು ಮರೆಯಾಗಿದ್ದಾರೆ. ಕೆಲವರಿಗಷ್ಟೇ ಅವರ ಸ್ಮರಣೆ ಉಳಿದಿದೆ. ಅಂತಹ ಹಿರಿಯರ, ನಮ್ಮೂರಿನ ಹಿರಿಯರ ಸಂಸ್ಮರಣೆಯನ್ನು ಈ ಸಮಿತಿ ಮಾಡ್ತಾ ಇದೆ. ಇವತ್ತು ಯಾರು ಇನ್ನೂ ಹಿರಿಯರಾಗಿ ಬದುಕಿ ಉಳಿದಿದ್ದಾರೆ ಅಂತಹವರಿಗೆ ಅವರವರ ಮನೆಗೇನೆ ಹೋಗಿ ಅವರಿಗೆ ಗೌರವವನ್ನು ಸಮರ್ಪಿಸ್ತಾ ಇದೆ. ಸಮಿತಿಯು ಈ ರೀತಿಯಾಗಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕಂತಹ ಹಿರಿಯರನ್ನು ಗೌರವಿಸುವುದು ತುಂಬ ಸಂತಸದ ವಿಚಾರ. ವಿದ್ವಾನೇವ ಹಿ ಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅನ್ನೋ ಮಾತು ಇವತ್ತು ಸತ್ಯ ಆಗಿದೆ. ಅವರ ಸಾಧನೆಯ ಬೆಲೆಯನ್ನು ಅರಿತ ನಮ್ಮ ವಿದ್ವಾಂಸರಾದ ಬಾಲಸುಬ್ರಹ್ಮಣ್ಯಂ ಅವರೆಲ್ಲರೂ ಕೂಡ ಗೌರವಿಸ್ತಾ ಇದ್ದಾರೆ. ವಿದ್ವತ್ತೆ ಇರುವಲ್ಲಿ ವಿನಯ ಇರುತ್ತಂತೆ. ಅವರಲ್ಲಿರತಕ್ಕಂತಹ ಈ ವಿನಯವೇ ಅವರ ವಿದ್ವತ್ತೆಯ ಮಟ್ಟವನ್ನು ನಮಗೆ ಸಾರಿ ಸಾರಿ ಹೇಳ್ತಾ ಇದೆ. ಅಂತಹ ನಮ್ಮ ಮಧುರು ಬಾಲಸುಬ್ರಹ್ಮಣ್ಯಂ ಅವರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಇನ್ನು ಅನೇಕ ಕಾರ್ಯಗಳು ನಡೆಯಲಿಕ್ಕಿದ್ದಾವೆ. ಅವೆಲ್ಲವೂ ಕೂಡ ಸಾಂಗವಾಗಿ ಸುಸೂತ್ರವಾಗಿ ನೆರೆಯಲಿ ಎಂದು ಹೇಳಿಕೊಂಡು ಶ್ರೀಕೃಷ್ಣ ಮುಖ್ಯ ಪ್ರಾಣದಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಉತ್ತಮವಾಗಿರತಕ್ಕಂತಹ ಆಯುರಾರೋಗ್ಯ ಭಾಗ್ಯವನ್ನು ಶ್ರೇಯಸ್ಸನ್ನು ಪ್ರಾರ್ಥಿಸ್ತಾ ಇದ್ದೇವೆ. ದೇವರು ಅನುಗ್ರಹ ಮಾಡಿ. ಮಧುರು ಸಪ್ತತಿಯ ಅಂಗವಾಗಿ ಹಿರಿಯ ಸಂಗೀತ ಗುರುಗಳಿಗೆ ಗೌರವಾರ್ಪಣೆಯ ಗಳಿಗೆ ಇಂದು ಸನ್ಮಾನಗೊಳ್ಳಲಿರುವವರು ಮೊದಲನೆಯದಾಗಿ ವಿದ್ವಾನ್
ಕಾಂಚನ ಎ ರಾಮಭಟ್ಟ ಇವರು. ದಿವಂಗತ ವಿದ್ವಾನ್ ಕೆ.ಬಿ. ಗೋಪಾಲಕೃಷ್ಣರಾವ್ ಇವರ ಸಂಸ್ಮರಣೆಯೊಂದಿಗೆ ಈ ಕಾರ್ಯಕ್ರಮ ನಡೆಯಲಿದೆ. ದಿವಂಗತ ವಿದ್ವಾನ್ ಹಾಗೂ ಚಿತ್ರಕಲಾ ಕೋವಿದ ಗೋಪಾಲಕೃಷ್ಣರಾಯರ ಕುರಿತಾಗಿ 2 ಮಾತುಗಳನ್ನು ಆಡಲಿದ್ದಾರೆ ಶ್ರೀಯುತ ವಿದ್ವಾನ್ ಮಧೂರ್ ಸರ್ ಇವರು. ಉಡುಪಿಯ ಪ್ರಸಿದ್ಧ ಕಲಾವಿದರಾದ ಚಿತ್ರಕಾರರು ಶ್ರೀ ಕೆ.ಬಿ. ಗೋಪಾಲಕೃಷ್ಣರಾವ್ ಇವರು ರಾಜ ರವಿವರ್ಮನ ಶೈಲಿಯ ಚಿತ್ರವನ್ನು ಪೇಂಟಿಂಗನ್ನು ಮಾಡ್ತಿದ್ದು, ಉಡುಪಿಯ ಸುತ್ತಮುತ್ತಲ ದೇವಸ್ಥಾನ, ಪುತ್ತೂರು, ಶಿವಮೊಗ್ಗ, ಬಾಂಬೆ ಮುಂತಾದ ಕಡೆ ಇವರ ಪೇಂಟಿಂಗ್ಗಳು ಹೋಗಿರುತ್ತವೆ, ಮಾಡಿರುತ್ತಾರೆ. ಮತ್ತು ಒಳ್ಳೆಯ ಮೃದಂಗ ವಾದಕರು, ಮೃದಂಗ ನುಡಿಸ್ತಿದ್ರು. ಕಡಿಯಾಳಿ ಫಂಕ್ಷನು, ಕಡಿಯಾಳಿ ದೇವಸ್ಥಾನದ ಫಂಕ್ಷನಿಗೆಲ್ಲ ಇದು ನವರಾತ್ರಿ ಫಂಕ್ಷನಿಗೆ ಅವರೇ ಮುಂದಾಳತ್ವ ತಗೊಂಡು ಸಂಗೀತ ಕಾರ್ಯಕ್ರಮ ನೀಡಿ ಎಲ್ರಿಗೂ ಪ್ರೋತ್ಸಾಹಿಸ್ತಿದ್ದರು. ಅವರ ಪತ್ನಿಯಾದ ಶ್ರೀಮತಿ ಗೌರಿ ಇವರು ಸಹ ಒಳ್ಳೆಯ ಸಂಗೀತ ವಿದೂಷಿ. ಹಾಗೂ ಮಕ್ಕಳಾದ ಅನಂತರಾಮ ಹಾಗೂ ವೇದವ್ಯಾಸ ಇವರು ಸಹ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಇವರ ಸಂಸ್ಮರಣಾರ್ಥವಾಗಿ ಈ ದಿನದ ಈ ಸನ್ಮಾನವನ್ನು ವಿದ್ವಾನ್ ಕಾಂಚನ ರಾಮ್ ಭಟ್ ಇವರಿಗೆ ನೀಡಲು ತುಂಬ ಸಂತೋಷ ಪಡುತ್ತಿದ್ದೇವೆ. ಧನ್ಯವಾದಗಳು ಸರ್. ವಿದ್ವಾನ್ ಕಾಂಚನ ಕೃಷ್ಣ ಅಯ್ಯರ್ ಅವರ ಶಿಷ್ಯನಾಗಿ ಮೃದಂಗ ವಾದನ ಹಾಗೂ ತಮ್ಮ ಹಿರಿಯ ಸಹೋದರ ಕಾಂಚನ ನಾರಾಯಣ ಭಟ್ಟರಿಂದ ಮದ್ದಳೆಗಾರಿಕೆಯನ್ನು ಕಲಿತ ವಿದ್ವಾನ್ ರಾಮಭಟ್ಟರು ಹಿರಿಯ ಸಂಗೀತಗಾರರಿಗೆ ಸಹವಾದನ ನೀಡಿದವರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೃದಂಗ ತರಗತಿಗಳನ್ನು ಹಲವೆಡೆ ನಡೆಸಿ ವಾದನ ವಿದ್ಯೆಯನ್ನು ಪ್ರಸಾರ ಮಾಡಿದವರು. ಇದೀಗ ಮಧೂರ್ ಸರ್ ಇವರಿಂದ ತಮ್ಮ ಶ್ರೀಮತಿ ಸುಮಾ ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೂಡಿ ಮೃದಂಗ ತಾಳವಾದ್ಯ ನಿಪುಣ ಶ್ರೀ ರಾಮಭಟ್ ದಂಪತಿಯವರಿಗೆ ಗುರುವಂದನಾ ಕಾರ್ಯಕ್ರಮ. ಸನ್ಮಾನಿತ ವಿದ್ವಾನ್ ಶ್ರೀ ರಾಮಭಟ್ ಇವರಲ್ಲಿ ತಮ್ಮ ಅನುಭವದ ಮಾತುಗಳಿಗಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕಲಾವಿದರಿಗೂ ಸಮಸ್ತ ಕಲಾಭಿಮಾನಿಗಳಿಗೂ ನನ್ನ ವಂದನೆಗಳು. ಮತ್ತು ಮೊದಲನೇದಾಗಿ ನಾನು ಕಲಿತ ವಿಷಯ ನಮ್ಮ ಪಾಲಕಾಟ ಸುಬ್ಬಯ್ಯರ ಶಿಷ್ಯ ಕಾಂಚನ ವಿದ್ವಾನ್ ಶ್ರೀ ಕೃಷ್ಣಯ್ಯರವರ ಹತ್ರ ನಾನು ಸಂಪೂರ್ಣ ಈ ಮೃದಂಗ ವಿದ್ಯೆಯನ್ನು ಕಲಿತಿದ್ದೇನೆ. ಆಮೇಲೆ ನಮ್ಮ ತ್ಯಾಗರಾಜೋತ್ಸವ ಮಹೋತ್ಸವ 7 ದಿವಸ ನಡೀತಾ ಇತ್ತು. ಅದರಲ್ಲಿ ಕೆಲವು ಒಳ್ಳೆಯ ಕಲಾವಿದರುಗಳಿಗೆ ಸುಕನ್ಯಾ ಪ್ರಭಾಕರು ಮತ್ತು ವಿದೂಷಿ ಕ್ಷಮ ಮತ್ತು ಲತಾದಂತ್ರಿ ಇವರು ಮತ್ತು ವಿಷ್ಣುಮೂರ್ತಿ ಭಟ್ರು, ನಮ್ಮ ಶ್ರೀನಾಥ ಮರಾಠಿಯವರು, ಹಾಗೆ ಜಿ ರಾಮಕೃಷ್ಣ ಭಟ್ರು ಇವರ ಕಚೇರಿಗಳಿಗೆಲ್ಲ ಪಕ್ಕವಾದ್ಯ ನುಡಿಸಿದ್ದೇನೆ. ಮತ್ತು ಆಮೇಲೆ ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಮುಂತಾದ ಕಡೆಗಳಲ್ಲಿ ಕ್ಲಾಸ್ ಮಾಡಿ ಕೆಲವು ಮಕ್ಕಳನ್ನು ತಯಾರು ಮಾಡಿದ್ದೇನೆ. ಆಮೇಲೆ 1973ರಿಂದ 2003ರವರೆಗೆ ಬೆಳ್ತಂಗಡಿ ತಾಲೂಕು ಇಳಂತಿಲ ಗ್ರಾಮದ ಶ್ರೀ ರಾಘವೇಂದ್ರ ಸ್ವಾಮಿ ಸಂಗೀತ ಕಲಾಶಾಲೆಯಲ್ಲಿ ಮೃದಂಗಾಧ್ಯಾಪಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಸಮಾರಂಭವನ್ನು ಮಾಡಿಸಿದಂಥ ಈ MP ಬಾಲಸುಬ್ರಹ್ಮಣ್ಯ ಮತ್ತು ಅವರೊಂದಿಗೆ ಸಹಕರಿಸಿದಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಗಾನಯಾನ ಸರಣಿಯಲ್ಲಿ ಇಂದು ಸನ್ಮಾನಗೊಳ್ಳಲಿರುವ ಇನ್ನೋರ್ವ ಗುರುಗಳು ವಿದ್ವಾನ್ ಕುದ್ಮಾರ್ ಎಸ್ ವೆಂಕಟರಾಮನ್. ಇವರನ್ನು ದಿವಂಗತ ವಿದ್ವಾನ್ ಎನ್ ಗೋಪಾಲಕೃಷ್ಣ ಅಯ್ಯರ್ ಅವರ ಸಂಸ್ಮರಣೆಯೊಂದಿಗೆ
ಗೌರವಿಸುವ ಮೊದಲು ವಿದ್ವಾನ್ ಅಯ್ಯರ್ ಅವರ ಕುರಿತಾಗಿ ಮಧುರ್ ಸರ್ ಅವರು ಮಾತನಾಡಲಿದ್ದಾರೆ. ಮಂಗಳೂರಿನ ಹಿರಿಯ ಸಂಗೀತ ವಿದ್ವಾಂಸರು, ಮಂಗಳೂರಿಗೆ ಕರ್ನಾಟಕ ಸಂಗೀತದ ಒಂದು ಮೂಲವನ್ನು ತಂದವರು, ಆಮೇಲೆ ಕಲಾನಿಕೇತನ ಅಂತ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ತುಂಬ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದವರು ಶ್ರೀಯುತ ಗೋಪಾಲಕೃಷ್ಣ ಅಯ್ಯರ್. ತ್ರಿಪುಣತ್ತರ ಕೇರಳದವರಾದ ಇವರು ಮಂಗಳೂರಿಗೆ ಬಂದು ನೆಲೆಸಿ ಕೊಳಲು, ಹಾಡುಗಾರಿಕೆ ಇದರಲ್ಲಿ ಪರಿಣಿತಿಯನ್ನು ಹೊಂದಿದ್ದು ಇಲ್ಲಿ ತುಂಬ ಜನಗಳಿಗೆ, ತುಂಬ ವಿದ್ಯಾರ್ಥಿಗಳಿಗೆ, ಕದ್ರಿ ಗೋಪಾಲನಾಥ್ ಸಹ ಇವರ ವಿದ್ಯಾರ್ಥಿ, ಹಾಗೆ ಸುರತ್ಕಲ್ಲಿನ ಎಂ ನಾರಾಯಣ ಇವರು ಸಹ ಇವರ ವಿದ್ಯಾರ್ಥಿ. ಅವರು ನಮ್ಮ ಈ ದಕ್ಷಿಣ ಕನ್ನಡ, ಉಡುಪಿ ಇಲ್ಲಿಗೆ ಬಂದು ಸಂಗೀತ ಪ್ರಸರಿಸಿ ಅದರ ಉನ್ನತಿಯನ್ನು ಪಡೆಯಲು ಅವಕಾಶ ಮಾಡಿಕೊಟ್ಟ ಶ್ರೀಯುತ ಗೋಪಾಲಕೃಷ್ಣ ಅಯ್ಯರವರ ಸಂಸ್ಮರಣಾರ್ಥವಾಗಿ ಸಂಗೀತ ಕೇಸರಿ ಶ್ರೀ ಕುದ್ಮಾರು ವೆಂಕಟರಾಮನ್ ಇವರಿಗೆ ಸನ್ಮಾನವನ್ನು ನೀಡಲು ತುಂಬ ಸಂತೋಷ ಪಡುತ್ತಿದ್ದೇವೆ. ಕಾಂಚನ ಗುರುಕುಲದಲ್ಲಿ 7 ವರ್ಷಗಳ ಕಾಲ ಸಂಗೀತಾಭ್ಯಾಸ ಪಡೆದು ಬಳಿಕ ಪೇಜಾವರ ವಿಶ್ವೇಶತೀರ್ಥ ಶ್ರೀಪಾದರ ಅನುಗ್ರಹದಿಂದ ಚೆಂಬಯ್ಯವರ ಶಿಷ್ಯತ್ವ ಪಡೆದವರು ವಿದ್ವಾನ್ ಕುದ್ಮಾರು ಎಸ್ ವೆಂಕಟರಾಮ್ ಇವರು. ಮದ್ರಾಸ್ ಆಕಾಶವಾಣಿಯ ಎಸ್ ರಾಜಂ ಅವರಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದ ಬಳಿಕ ಮಂತ್ರಾಲಯದಲ್ಲಿ 10 ವರ್ಷಗಳ ಕಾಲ ಗುರುರಾಯರಿಗೆ ಅನವರತ ಸಂಗೀತ ಸೇವೆಯನ್ನು ಸಲ್ಲಿಸಿದರು. ಬಳಿಕ ಚೆನ್ನೈಗೆ ಹಿಂದಿರುಗಿ ಹಲವೆಡೆ ಸಂಗೀತ ಕಾರ್ಯಕ್ರಮ ನೀಡಿದರು. ಆಕಾಶವಾಣಿ ಕಲಾವಿದರಾಗಿ ಹೆಸರು ಗಳಿಸಿದರು. 100 ಶಿಷ್ಯರಿಗೆ ಸಂಗೀತ ಪಾಠವನ್ನು ಮಾಡಿದರು. ತದನಂತರ ಊರಿಗೆ ಮರಳಿದ ವಿದ್ವಾನ್ ಕುದ್ಮಾರ್ ಅವರು ಇದೀಗ ಪರಿಸರದ ಸಂಗೀತಾಭ್ಯಾಸಿಗಳಿಗೆ ಲಭ್ಯವಿರುತ್ತಾರೆ. ಗಾನಕೇಸರಿ ಕುದ್ಮಾರು ಎಸ್ ವೆಂಕಟರಾಮ್ ಇವರಿಗೆ ಶ್ರೀಮತಿ ಸುಮಾ ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೂಡಿ ಮಧುರ್ ಸರ್ ಅವರಿಂದ ಗುರುವಂದನಾ ಕಾರ್ಯಕ್ರಮ. ಸನ್ಮಾನಿತ ಶ್ರೀ ಕುದ್ಮಾರು ಅವರಲ್ಲಿ ತಮ್ಮ 2 ಮಾತುಗಳಿಗಾಗಿ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮ ಸಂಗೀತದ ಮಹಾನುಭಾವರಾದ ಶ್ರೀ ತ್ಯಾಗರಾಜರು ಒಂದು ಮಾತನ್ನು ಹೇಳಿದ್ದಾರೆ. ಎಂದರೋ ಮಹಾನುಭಾವಲು ಅಂದರಿಗೆ ಒಂದಮುಲು. ಅದೇ ಒಂದು ಮಾತನ್ನು ಕಾರ್ಯರೂಪದಲ್ಲಿ ನಮ್ಮ ಮಧುರ್ ಬಾಲಸುಬ್ರಹ್ಮಣ್ಯವರು ಮಾಡಲಿಕ್ಕೆ ಹೊರಟಿದ್ದಾರೆ. ನನ್ನ ಬಾಲ್ಯ ಜೀವನದಲ್ಲಿ ನಮ್ಮ ಇಲ್ಲಿ ಕಾಂಚನ ಎಂಬ ಹತ್ತಿರದ ಒಂದು ದೊಡ್ಡ ಇದು ನಮ್ಮ ಗುರುಗಳ ಸಂಸ್ಥೆಯಲ್ಲಿ ತ್ಯಾಗರಾಜೋತ್ಸವ ಅಂತ 7 ದಿನದ್ದು ನಡ್ಕೊಂಡಿತ್ತು. ಆಗ ನಾನು ಸಣ್ಣ ಹುಡುಗನಾಗಿ ಎಲ್ಲ ಕಚೇರಿಗಳನ್ನು ಕೇಳಲಿಕ್ಕೆ ಭಾರಿ ಆಸಕ್ತಿಯಲ್ಲಿ ಹೋಗ್ತಾ ಇದ್ದೆ. ನಮ್ಮ ಗುರುಗಳು ಬಹಳ ಉದಾರ ಮನಸ್ಸಿನಲ್ಲಿ ಅವರ ಸ್ವಂತ ಕೈಯಲ್ಲಿ ಖರ್ಚು ಮಾಡಿ ಅನೇಕ ವಿದ್ವಾಂಸರುಗಳನ್ನು ತರಿಸಿ ಇಲ್ಲಿ ಸಂಗೀತ ಕಚೇರಿಗಳನ್ನು ಮಾಡಿಸಿ ನಮಗೆ ಸಂಗೀತದ ಒಂದು ಕಿಂಚಿತ ಅನುಭವವನ್ನು ಬರುವ ಹಾಗೆ ಮಾಡಿದ ಒಂದು ಕೆಲಸ ಮಾಡಿದ್ದಾರೆ. ಆಗ ನನಗೆ ಒಂದು ದಿನ ಏನು ಅಂತ ಹೇಳಿದರೆ, ಚಕ್ರಕೋಡಿ ನಾರಾಯಣ ಶಾಸ್ತ್ರಿಗಳು ಅಂತ ಹೇಳಿ ಒಬ್ಬರು ಸಂಗೀತಗಾರರು. ನನಗೆ ಅವರನ್ನು ನೋಡುವ ಒಂದು ದೊಡ್ಡ ಒಂದು ಸನ್ಯಾಸಿ ಅಂತ ಖಂಡಿತ ಅವರು ನೋಡುವಾಗ ಏನು ಅವರು ಯಾರನ್ನು ಅಚ್ಚು ಗಮನಿಸಿಲ್ಲ ಎಂತೆಲ್ಲ, ಇವರೆಂತ ಹಾಡ್ತಾರೆ, ಹಾಡಿ ಸಾಕು ಬರಲಿಕ್ಕೆ ದೊಡ್ಡ ವಿದ್ವಾಂಸ ಅಂತ ಹೇಳಿ ಗಣಿಸಿದೆ ನಾನು. ಅವರು ಸ್ಟೇಜಲ್ಲಿ ಕೂತು ಸಂಗೀತ ಜ್ಞಾನಮು ಎಂಬ ಒಂದು ಧನ್ಯಾಸಿರಾಗಿದ್ದ ಕೀರ್ತನೆಯನ್ನು ಹಾಡಿದರೆ ನಾನು ಅರ್ಥೇ ಬಿಟ್ಟೆ. ನನಗೆ ಎಲ್ಲಿದ್ದೇನೆ ಅಂತ ನನಗೆ ಗೊತ್ತಾಗಲಿಲ್ಲ. ಈಗಲೂ ನನಗೆ ರೋಮಾಂಚನ ಆಗ್ತಾ ಇದೆ. ನಮ್ಮ ಗುರುಗಳು ಬಹಳ ದೊಡ್ಡ ಮನಸ್ಸಿನವರು. ಅವರ ಹೃದಯ ಅಂದರೆ ಅದನ್ನು ಅಳತೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ನಮ್ಮ ಕಾಂಚನ ಗುರುಗಳು ಅಂತ ಹೇಳಿದರೆ ಅವರ ಆಸ್ತಿಗಳು ದೊಡ್ಡ ಶ್ರೀಮಂತರು ಆಗಿದ್ದರು. ಎಲ್ಲ ಆಸ್ತಿಗಳನ್ನು ಮಾರಿ ಮಕ್ಕಳಿಗೆ ಮನೆಯಲ್ಲಿ ಊಟ ತಿಂಡಿ ಎಲ್ಲವನ್ನು ಕೊಟ್ಟು, ಅದು ಅಲ್ಲದೆ ಪ್ರೀತಿಯಲ್ಲಿ ಪಾಠ ಎಲ್ಲ ಮಾಡಿ
ನಮ್ಮಲ್ಲಿ ಎಷ್ಟು ಜನರು ಸಲಹಿದ್ದಾರೆ. ಇದೇ ಉಡುಪಿ ಗೋಪಾಲಕೃಷ್ಣ, ಶ್ರೀನಾಥ ಮಾರಠೆ, ನಾನು, ಇದೇ ಮಧುರ್ ಬಾಲಸುಬ್ರಹ್ಮಣ್ಯರು, ಹಾಗೆ ನನ್ನ ಅಕ್ಕ ಒಬ್ಬಳು ಸುರತ್ನ ಅಂತ ಹೇಳಿ, ಕ್ಷಮಾ ನನ್ನ ತಂಗಿ ಒಬ್ಬಳು. ಇದಿಷ್ಟು ನನಗೆ ಕಾಣುದು. ಇನ್ನೂ ತುಂಬ ಇದ್ದಾರೆ. ಕೃಷ್ಣ ಮತ್ತು ಮುಖ್ಯ ಪ್ರಾಣ ದೇವರ ಸನ್ನಿಧಾನವಾದ ಉಡುಪಿ ಪರಮ ಕ್ಷೇತ್ರ, ಉತ್ತಮ ಕ್ಷೇತ್ರದಲ್ಲಿ ಶ್ರೀ ಮಧುರ್ ಬಾಲಸುಬ್ರಹ್ಮಣ್ಯ ಅವರು ಒಂದು ಮಹಾನ್ ವ್ಯಕ್ತಿಯಾಗಿ ಪರಿಣಮಿಸಿ ಉಡುಪಿಗೆ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಒಂದು ಗಣನೀಯ ವ್ಯಕ್ತಿಯಾಗಿ ಪರಿಣಮಿಸಲಿ ಎಂದು ನಮ್ಮ ದೇವರಾದ ಕೃಷ್ಣ ಭಗವಂತರಲ್ಲಿ ನನ್ನ ಪ್ರಾರ್ಥನೆ. ಮಧುರ್ ಸರ್ ಅವರ ಆಶಯದಂತೆ ವಿದ್ವಾನ್ ಕುದ್ಮಾರು ಹಾಗೂ MPB ಜಂಟಿ ಪ್ರಸ್ತುತಿಯ ಒಂದು ತುಣುಕನ್ನು ಈಗ ನಿಮಗಾಗಿ ಪ್ರಸ್ತುತಪಡಿಸಲಿದ್ದೇವೆ. ವೇದ ಸಾರಂ ವಾರಂ ವಾರಂ ವೇದ ಸಾರಂ ವಾರಂ ವಾರಂ ವೇದ ಸಾರಂ ವಾರಂ ವಾರಂ ವೇದ ಸಾರಂ ತನುಮನಿ ಮನಸ ಶಿರಸ ತನುಮನಿ ಈಗ ಗಾನಯಾನ ಸರಣಿ 7ರ ಸಂಗೀತ ಕಾರ್ಯಕ್ರಮ ಪಂಚನಡೆ ಪಲ್ಲವಿ ಪ್ರಸ್ತುತಿ. ಹಾಡುಗಾರಿಕೆ ಕುಮಾರಿ ದಿವ್ಯಶ್ರೀ ಮಣಿಪಾಲ. MITಯಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯಾದ ದಿವ್ಯಾ KMC ಮಣಿಪಾಲದಲ್ಲಿ ವೈದ್ಯರಾದ ಡಾಕ್ಟರ್ ಕುಮಾರಶ್ಯಾಮ ಹಾಗೂ ಶ್ರೀಮತಿ ಜಯಶ್ರೀ ದಂಪತಿಯ ಪುತ್ರಿ. ಮಧುರ್ ಸರ್ ಅವರ ನೆಚ್ಚಿನ ಶಿಷ್ಯೆ. ಇವರಿಗೆ ಪಿಟೀಲಿನಲ್ಲಿ ವಿದ್ವಾನ್ ಕೂಡ್ಲು ವೇಣುಗೋಪಾಲ್ ಶಾನ್ಭೋಗ್ ಹಾಗೂ ಮೃದಂಗದಲ್ಲಿ ವಿದ್ವಾನ್ ಸುನಾದ ಕೃಷ್ಣ ಅಮ್ಮಯ್ಯ ಮಂಗಳೂರು ಇವರು ಸಹಕರಿಸಲಿದ್ದಾರೆ. ಇವರಿರುವರು ಕೂಡ ಉಡುಪಿಯ ಸಂಗೀತಾಸಕ್ತರಿಗೆ ಚಿರಪರಿಚಿತರೇ ಆಗಿರುತ್ತಾರೆ. ಈ ಎಲ್ಲ ಕಲಾವಿದರುಗಳಿಗೆ ಮಧುರ್ ಮಾಧುರ್ಯ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ. ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ. ಗಣನಾಥನೆ ಗುಣಬೋಧನೆ ಗಣನಾಥನೆ ಗುಣಬೋಧನೆ ಗಣನಾಥನೆ ಗುಣಬೋಧನೆ ಗಣನಾಥನೆ ಗುಣಬೋಧನೆ ಗಣನಾಥನೆ ಗುಣಬೋಧನೆ ಗಣನಾಥನೆ ಗುಣಬೋಧನೆ ಗಜಮಾಮುಖ ಗದಿನಿ ಅಯ್ಯ ಗಣನಾಥನೆ ಗುಣಬೋಧನೆ ಗಜಮಾಮುಖ ಗದಿನಿ ಅಯ್ಯ ಗಣನಾಥನೆ ಗುಣಬೋಧನೆ. ಇನ್ನೇ ಇಲ್ಲ
வேதங்கள் ஓம் ஓம் என்ன துதி பாடிடும் பரம் ஜோதியே பதமாமலர் தொழுதேனையா பதமாமலர் தொழுதேனையா பதமாமலர் தொழுதேனையா பருதே அருள் செய்வாய் மையா பருதே அருள் செய்வாய் மையா பருதே அருள் செய்வாய் மையா கணநாதனே குணபோதனே கஜமாமுக கதினே ஐயா கணநாதனே குணபோதனே
na 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 num ta num ta ta num ta num ta ta num ta ta num num dum dum da da num da da num da num ta num tum ta num tum ta da num ta ga num da ga num tum 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 ta da da num da da num ta ga num da da num da da num tum da da ga num da da ga num ta num ta ga ga num ta num ta ta num ta ta num ta da num ta ta num da num da num ta num da num num ta ta num ta da num ta da ga num ta ta ga num ta ta num da num da da num da da num tum da da num da num da da num da da num da da num tum da num tum da num tum da da num 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 da num da num da da num da ga num tum 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 da da num num da da num tum da da num da da num da num tum tum da da ga num da da num tum da da num da da num da da num da num da num tum da da num da da num da da num da ga num tum da da num tum da num tum tum da num tum tum da da no ta no da num tum tum da da no da num da ga num tum da ga na num tum da da num da da num 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 da num
ತನುಂ 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 ತ ಅನುಂ ತನುಂ ತ ಅನುಂ ತನುಂ ತ ಅನುಂ ತನುಂ ತ ನಾನು ಈಗ ಹಾಡಲಿರುವ ಪಲ್ಲವಿ ರಾಗ ಅಬೇರಿ, ತಾಳ ಚತುರಶ್ರ ಜಾತ್ರಿ ತ್ರಿಪುಟ ತಾಳ. ಲಘುವಿನಲ್ಲಿ 4 ನಡೆಗಳಿದೆ. ಫಸ್ಟ್ ಪೆಟ್ಟು ತ್ರಿಶ್ರ ನಡೆ, 2ನೇದು ಖಂಡ, 3ನೇದು ಮಿಶ್ರ, 4ನೇದು ಸಂಕೀರ್ಣ. ಧೃತಗಳು ಚತುರಶ್ರ ನಡೆಯಲ್ಲಿದೆ. ಈ ಪಲ್ಲವಿಯನ್ನು ರಚಿಸಿದವರು ನನ್ನ ಗುರುಗಳಾದ ಮಧುರ್ ಸರ್. ಅಭಿಗೆ ನಂದನ ಅಭಿಗೆ ವಂದನ ಸಕಲ ಸದ್ಗುರು ಸದಾ ಸದಾ 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 ಅಭಿನಂದನ ಗಗ ಅಭಿವಂದನ ಗಗ 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 ಸಕಲ ಸದ್ಗುರು ಸದಾ ಸದಾ ಅಭಿನಂದನ ಅಭಿನಂದನ ಗಗ ಅಭಿವಂದನ ಸಕಲ ಸದ್ಗುರು ಸಕಲ ಸದ್ಗುರು ಸದಾ ಸದಾ ಅಭಿನಂದನ ಅಭಿನಂದನ ಗಗ ಅಭಿವಂದನ ಸಕಲ ಸದ್ಗುರು ಸಕಲ ಸದ್ಗುರು ಸದಾ ಸದಾ ಅಭಿನಂದನ ಅಭಿಗೆ ವಂದನ ಸಕಲ ಸದ್ಗುರು ಸದಾ ಸದಾ ಅಭಿನಂದನ ಅಭಿವಂದನ ಸಕಲ ಸದ್ಗುರು ಸದಾ ಸದಾ ಅಭಿನಂದನ ಅಭಿಗೆ ವಂದನ
ಸದ್ಗುರು ಸದಾ ಸದಾ ಅಭಿನಂದನ ಅಭಿವಂದನ ಸಕಲ ಸದ್ಗುರು ಸದಾ ಸದಾ ಅಭಿನಂದನ. ಸಕಲ ಸದ್ಗುರು ಸದಾ ಸದಾ ಅಭಿನಂದನ ಅಭಿವಂದನ ಸಕಲ ಸದ್ಗುರು ಸದಾ ಸದಾ ಅಭಿನಂದನ ಅಭಿವಂದನ ಸಕಲ ಸದ್ಗುರು ಸದಾ ಸದಾ ಅಭಿವಂದನ ಪನಿ ಸ ನಿ ದ ಪ ಗ ಮ ಪ ಗ ರಿ ಗ ಅಭಿನಂದನ ನಿ ಸ ನಿ ದ ಪ ಗ ಮ ಪ ನಿ ಸ ನಿ ದ ಪ ಮ ಗ ಗ ಅಭಿನಂದನ ಪ ಪ ಪ ಗ ಮ ಪ ನಿ ದ ಪ ಮ ಪ ಗ ಗ ಗ ಮ ಪ ನಿ ಸ ನಿ 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 ಸ ಗ ಮ ಗ ರಿ ಸ ನಿ ಸ ಗ ರಿ ಸ ನಿ ಸ ನಿ ದ ಪ ಪ ನಿ ಸ ನಿ ಸ ಗ ಗ ರಿ ಸ ನಿ ಸ ಗ ರಿ ಸ ನಿ ಸ ಗ ರಿ ಸ ನಿ ಗಿ ಸ ನಿ ಸ ಗ ರಿ ಸ ನಿ ಸ ನಿ ದ ಪ ಮ ಪ ನಿ ಸ ಗ ರಿ ಸ ನಿ ಸ ನಿ ದ ಪ ಗ ಮ ಗ ರಿ ಸ ಗ ವಿ ಗಿ ನಂದನ ಅಭಿನಂದನ ಅಭಿನಂದನ ಗ ಅಭಿವಂದನ. ನಿ ಸ ನಿ ಸ ಗ ಮ ಗ ರಿ ಸ ನಿ ಸ ಗ ರಿ ಸ ನಿ ಸ ನಿ ದ ಪ ಮ ಪ ನಿ ಸ ನಿ ದ ಪ ಮ ಗ ರಿ ಸ ಗ ಅಭಿನಂದನ. ನಿನ್ನಿ ನಿ ನಿ ಸ ನಿ ನಿ ಸ ನಿ ನಿ ಸ ನಿ ಸ ಗ ಮ ಗ ರಿ ಸ ನಿ ಸ ಗ ರಿ ಸ ನಿ ಸ ಗ ರಿ ಸ ನಿ ದ ಪ ಮ ಪ ನಿ ನಿ ಸ ನಿ ದ ಪ ಮ ಗ ಮ ಪ ಗ ಸದಾ ಸದಾ ಅಭಿನಂದನ. ಗ ಮ ಪ ನಿ ಸ ಸ ನಿ ಸ ಗ ಮ ಗ ರಿ ಸ ನಿ ನಿ ಸ ನಿ ಸ ಗ ಗ ಮ ಗ ರಿ ಸ ನಿ ಸ ಗ ರಿ ಸ ನಿ ಸ ಸ ನಿ ದ ಪ ಮ ಪ ನಿ ಸ ನಿ ದ ಪ ಮ ಗ ಮ ಪ ನಿ ದ ಪ ಮ ಗ ಮ ಗ ರಿ ಸ ನಿ ಸ ಗ ಮ ಪ ಗ ಮ ಪ ನಿ ಸ ನಿ ದ ಪ ಗ ಮ ಪ ನಿ ಸ ಗ ಮ ಗ ಗ ರಿ ಸ ನಿ ಸ ನಿ ದ ಪ ಗ ಮ ಗ ರಿ ಸ ಗ ಮ ಗ ರಿ ಸ ನಿ ಸ ನಿ ದ ಪ ಗ ಮ ಗ ರಿ ಸ ಸಕಲ ಸದ್ಗುರು ಸದಾ ಸದಾ ಅಭಿನಂದನ.
ಮ ಪ ಮ ಮ ಪ ಪ ಪ ಪ ಪ ಮ ಮ ಪ ಮ ಮ ಪ ಮ ಪ ನಿ ಸ ನಿ ದ ಪ ಮ ಪ ಮ ಗ ಗ ಮ ಪ ನಿ ಸ ನಿ 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 ಸ ನಿ ನಿ ಸ ನಿ ನಿ ಸ ನಿ ಸ ನಿ ದ ಪ ಗ ಮ ಪ ನಿ ಸ ನಿ ದ ಪ ಗ ಮ ನಿ ದ ಪ ಮ ಪ ಮ ಗ ರಿ ಸ ನಿ ಸ ಗ ಮ ಪ ನಿ ಸ ನಿ 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 ಸ ನಿ ದ ಪ ನಿ ನಿ ಸ ಸ ಸ ಸ ಸ ನಿ ನಿ ಸ ನಿ ನಿ ಸ ನಿ ಸ ಗ ಮ ಗ ರಿ ಸ ನಿ ಸ ಗ ರಿ ಸ ನಿ ಸ ನಿ ದ ಪ ಮ ಗ ಮ ಪ ನಿ ಸ ಸ ನಿ ದ ಪ ಪ ನಿ ಸ ಗ ರಿ ಸ ಸ ನಿ ಸ ಗ ಮ ಪ ಗ ಗ ರಿ ಸ ನಿ ಸ ಗ ಮ ಗ ರಿ ಸ ಗ ಮ ಗ ರಿ ಸ ನಿ ನಿ ಸ ನಿ ದ ಪ ಮ ಮ ಪ ಗ ಮ ಗ ರಿ ಸ ನಿ ನಿ ಸ ಗ ಮ ಗ ರಿ ಸ ನಿ ದ ಪ ಮ ಪ ಗ ಮ ಗ ರಿ ಸ ನಿ ಸ ಗ ಮ ಗ ರಿ ಸ ನಿ ದ ಪ ಗ ಮ ಗ ರಿ ಸ ಅಭಿನಂದನ ಸ ಗ ಮ ಪ ಮ ಗ ಮ ಪ ನಿ ಸ ನಿ ದ ಪ ಅಭಿವಂದನ ಗ ಮ ಗ ರಿ ಸ ನಿ ದ ಪ ಗ ಮ ಪ ನಿ ಸ ಸಕಲ ಸದ್ಗುರು ಸದಾ ಸದಾ ಅಭಿನಂದನ. ಮಗನಿ ಸರಿ ರಿ 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 ಪ ಮಗರಿ ರಿ 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 ಮ ಪ ನಿ ದ ಪ ದ ಮಗರಿ ರಿ ರಿ ಮ ಮ ಪ ಪ ನಿ 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 ಸ ನಿ ನಿ ಸ ನಿ ನಿ ಸ ನಿ ಸ ರಿ ಮ ಗರಿ ರಿ ಗ ನಿ 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 ಸ ರಿ ಪ ಮ ಗರಿ ಗ ನಿ ನಿ ಸ ರಿ ಮ ಮ ಗ ಗ ರಿ ಸ ನಿ ಸ ರಿ ನಿ ರಿ ಸ ನಿ ಸ ನಿ ದ ಪ ಮ ಪ ನಿ ದ ಪ ಮ ಗರಿ ಮ ಗರಿ ನಿ ದ ಪ ಮ ಗರಿ ರಿ ಗ ನಿ ನಿ ಸ ನಿ ಸ ಮ ಮ ಪ ಪ ನಿ ನಿ ಸ ಪ ಪ ನಿ ನಿ ಸ ಪ ನಿ ಸ ಮ ಪ ನಿ ಸ ರಿ ಮ ಗ ನಿ ರಿ ಸ ರಿ ಮ ಪ ನಿ ಸ ನಿ ಸ ನಿ ದ ಪ ಮ ಗರಿ ಸ ರಿ ಅಭಿನಂದನ ಅಭಿವಂದನ ಸಕಲ ಸದ್ಗುರು ಸದಾ ಸದಾ ಅಭಿನಂದನ ಅಭಿವಂದನ. ಪದ ನಿ ಸರಿ ಗರಿ ಸ ನಿ ಸ ಗರಿ ನಿ ರಿ ಸದಾ ಪ ಪ ದ ಪ ಮ ಗ ಮ ರಿ ಸ ನಿ ದ ಗ ಮ ತ ಪ ಪ ಪ ಪ ದ ದ ಪ ಮ ಪ ದ ನಿ ದ ದ ಪ ಮ ಪ ಗ ಗ ಗ ಮ ಪ ದ ನಿ ನಿ ಸ ಸ ಸ ಸ ಸ ನಿ ನಿ ಸ ನಿ ನಿ ಸ ನಿ ಸ ಗ ರಿ ಗ ಸ ರಿ 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 ಸ ನಿ ಸ ದ ಪ ಪ ದ ನಿ ಸ ರಿ ರಿ ಗ ಗ ಗ ಗ ಸ ರಿ ನಿ ಸ ರಿ ಗ ಮ ರಿ ಸ ನಿ ಸ ಗ ರಿ ಗ ಸ ರಿ ನಿ ರಿ ಸ ನಿ ದ ನಿ ಪ ದ ಮ ತ ಪ ಗ ರಿ ಗ ಸ ರಿ ಗ ಅಭಿನಂದನ ಅಭಿವಂದನ ಸಕಲ ಸದ್ಗುರು ಸದಾ ಸದಾ ಅಭಿನಂದನ ಅಭಿವಂದನ.
ಗ ಸರಿ ನಿ ರಿ ಸ ಸ ಸ ರಿ ರಿ ಸ ನಿ ಸ ರಿ ರಿ ಸ ನಿ ಸ ಗ ರಿ ನಿ ರಿ ಸ ನಿ ಸ ದ ಪ ಪ ಪ ರಿ ರಿ ಮ ಮ ಪ ಪ ನಿ 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 ಸ ನಿ ದ ಪ ಮ ಪ ನಿ ದ ಪ ಮ ಗ ರಿ ಗ ನಿ ನಿ ಸ ರಿ ಪ ಮ ಗ ರಿ ಮ ಪ ನಿ ದ ಪ ರಿ ಮ ಪ ನಿ 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 ಸ ರಿ ಮ ಗ ರಿ ಗ ನಿ 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 ಸ ಸ ಸ ಸ ಸ ಪ ರ ನಿ ಸ ರಿ ಗ ರಿ ರಿ ಸ ಸ ನಿ ನಿ ಸ ಗ ರಿ ಗ ಸ ರಿ ನಿ ಸ ರಿ ನಿ ರಿ ಸ ನಿ ಸ ದ ಪ ಗ ಮ ದ ಮ ಗ ಮ ರಿ ಸ ರಿ ಮ ಪ ನಿ ಸ ನಿ ದ ಪ ಮ ಪ ನಿ ದ ಪ ಮ ಗ ರಿ ರಿ ಮ ಪ ಪ ನಿ ನಿ ಸ ರಿ ಪ ಮ ಗ ರಿ ರಿ ಗ ನಿ ನಿ ಸ ಸ ಸ ಸ ಗ ಮ ರಿ ಸ ನಿ ಸ ಗ ರಿ ಸ ನಿ ಸ ನಿ ದ ಪ ಗ ಗ ಮ ಪ ನಿ ಸ ನಿ ದ ಪ ಮ ಪ ನಿ ದ ಪ ಮ ಪ ಮ ಗ ಗ ಮ ಗ ರಿ ಸ ನಿ ಸ ಗ ಮ ಪ ಗ ಮ ಪ ನಿ ದ ಪ ಮ ಗ ಮ ಪ ನಿ ಸ ನಿ ಸ ಗ ಮ ಪ ಗ ಗ ರಿ ಸ ನಿ ನಿ ಸ ಗ ಗ ಮ ಮ ಮ ಮ ಗ ಗ ಮ ಗ ಗ ಮ ಗ ಮ ಗ ರಿ ಸ ನಿ ಸ ಗ ಮ ಗ ರಿ ನಿ ಸ ಗ ಗ ಮ ಗ ಮ ಗ ರಿ ಸ ನಿ ಸ ಸ ಗ ಮ ಗ ರಿ ನಿ ಸ ಗ ನಿ ದ ಪ ಮ ಪ ನಿ ಸ ಗ ಮ ಗ ರಿ ಸ ಗ ಗ ಮ ಗ ರಿ ಸ ಗ ಮ ಗ ರಿ ಸ ನಿ ಸ ನಿ ಸ ನಿ ದ ಪ ಮ ಪ ಗ ಮ ಗ ರಿ ಸ ನಿ ಸ ಗ ಗ ರಿ ಸ ಗ ಮ ನಿ ದ ಪ ಮ ಗ ಮ ಪ ನಿ ಸ ಗ ಮ ಗ ಗ ನಿ ಸ ಗ ಮ ಗ ನಿ ಸ ಗ ಮ ಗ ಸ ಗ ಮ ಪ ಮ ಮ ಪ ಗ ಮ ಪ ನಿ ಸ ಸ ಗ ಮ ಗ ರಿ ನಿ ಸ ಗ ನಿ ದ ಪ ಮ ಪ ನಿ ಸ ಗ ಮ ಗ ರಿ ಸ ಗ ಮ ಗ ರಿ ಸ ಗ ಮ ಗ ರಿ ಸ ನಿ ಸ ನಿ ದ ಪ ಗ ಮ ಗ ರಿ ಸ ನಿ ಸ ನಿ ದ ಪ ಗ ಗ ಮ ಪ ನಿ ಸ ಗ ಮ ಪ ಮ ಗ ಗ ರಿ ಸ ನಿ ನಿ ಸ ಗ ಗ ಮ ಗ ರಿ ಸ ನಿ ಸ ಗ ಮ ಗ ರಿ ಸ ನಿ ಸ ಗ ರಿ ಸ ನಿ ದ ನಿ ದ ಪ ಪ ನಿ ಸ ಸ ನಿ ಸ ಗ ಮ ಪ ಗ ಗ ರಿ ಸ ನಿ ಸ ಗ ಗ ಮ ಗ ರಿ ರಿ ಸ ಸ ಗ ಮ ಗ ರಿ ನಿ ಸ ಗ ನಿ ದ ಪ ಮ ಪ ನಿ ಸ ಗ ಮ ಗ ರಿ ಸ ಗ ಮ ಗ ರಿ ಸ ಗ ಮ ಗ ರಿ ಸ ನಿ ಸ ನಿ ಸ ನಿ ದ ಪ ಮ ಪ ಗ ಮ ಗ ರಿ ಸ ನಿ ಸ ಗ ಗ ರಿ ಸ ಗ ಮ ನಿ ದ ಪ ಮ ಗ ಮ ಪ ನಿ ಸ ಗ ಮ ಗ ಗ ನಿ ಸ ಗ ಮ ಗ ನಿ ಸ ಗ ಮ ಗ ಸ ಗ ಮ ಪ ಮ ಮ ಪ ಗ ಮ ಪ ನಿ ಸ ಸ ಗ ಮ ಗ ರಿ ನಿ ಸ ಗ ನಿ ದ ಪ ಮ ಪ ನಿ ಸ ಗ ಮ ಗ ರಿ ಸ ಗ ಮ ಗ ರಿ ಸ ಗ ಮ ಗ ರಿ ಸ ನಿ ಸ ನಿ ಸ ನಿ ದ ಪ ಮ ಪ ಗ ಮ ಗ ರಿ ಸ ಗ ಪಿ ನ ದ ನ ಅಭಿ ಗೆ ವದನ ಸಕಲ ಸದ್ಗುರು ಸದಾ ಸದಾ ಅಭಿನಂದನ ಅಭಿಗೆ ವಂದನ. ಈ ನಮ್ಮ ಗಾನಯಾನ ಸರಣಿ ಕಾರ್ಯಕ್ರಮಗಳನ್ನು ಅತ್ಯಂತ ಆಸಕ್ತಿಯಿಂದ ವೀಕ್ಷಿಸಿ ಪ್ರೋತ್ಸಾಹಿಸುತ್ತಿರುವ ಎಲ್ಲ ಸಂಗೀತಾಭಿಮಾನಿ ವೀಕ್ಷಕರಿಗೆ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮಧುರ ಮಾಧುರ